ಅಯೋಧ್ಯೆಯಲ್ಲಿ ನಿರ್ಮಾಣವಾಗುತ್ತಿರುವ ರಾಮ ಮಂದಿರದ ಶ್ರೀರಾಮ ಹಾಗೂ ಸೀತಾಮಾತೆಯ ಪ್ರತಿಮೆಗಳ ಕೆತ್ತನೆಗೆ ನೇಪಾಳದಿಂದ ವಿಶೇಷ ಕಲ್ಲನ್ನ ತರಿಸಲಾಗುತ್ತಿದೆ. ಈ ವಿಶೇಷ ಕಲ್ಲು ಯಾವ ಶಿಲೆಯದಾಗಿದೆ? ಈ ಶಿಲೆಯ ತೂಕ ಎಷ್ಟು ಟನ್ ಆಗಿದೆ? ಯಾಕೆ ಇದೇ ಕಲ್ಲನ್ನ ಗರ್ಭಗುಡಿಯಲ್ಲಿ ತಯಾರಾಗುತ್ತಿರುವ ಪ್ರತಿಮೆಗಳಿಗೆ ಬಳಸಲಾಗುತ್ತಿದೆ? ಈ ಎಲ್ಲ ಅಚ್ಚರಿಯ ಮಾಹಿತಿಯನ್ನು ನೀವು ತಿಳಿಯಬೇಕೆಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಉತ್ತರ ಪ್ರದೇಶ ರಾಜ್ಯದ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಭರದಿಂದ ಸಾಗಿದ್ದು, ಇದೀಗ ದೇಗುಲದ ಶ್ರೀರಾಮ ಮತ್ತು ಸೀತಾಮಾತೆಯ ಮೂರ್ತಿಗಾಗಿ ನೇಪಾಳದಿಂದ ಬೃಹತ್ ಶಾಲಿಗ್ರಾಮ ಕಲ್ಲುಗಳನ್ನು ಭಾರತಕ್ಕೆ ರವಾನಿಸಲಾಗಿದೆ. ಹೌದು, ಅಯೋಧ್ಯ ಶ್ರೀರಾಮ ಮಂದಿರ ನಿರ್ಮಾಣ ಕಾರ್ಯ ಅಂತಿಮ ಹಂತದಲ್ಲಿದ್ದು, ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ ಭಗವಾನ್ ಶ್ರೀರಾಮ ಮತ್ತು ಸೀತಾಮಾತೆಯ ಮೂರ್ತಿಗಳ ಕೆತ್ತನೆ ಕಾರ್ಯಕ್ಕೆ ಚಾಲನೆಯನ್ನು ಕೂಡ ನೀಡಲಾಗಿದೆ. ಶ್ರೀರಾಮ ಹಾಗೂ ಸೀತಾಮಾತೆಯ ಪ್ರತಿಮೆಗಳ ಕೆತ್ತನೆಗೆ ನೇಪಾಳದಿಂದ ವಿಶೇಷ ಶಿಲೆಯನ್ನ ತರಿಸಲಾಗಿದ್ದು, 2 ಬೃಹತ್ ಶಾಲಿಗ್ರಾಮ ಕಲ್ಲುಗಳನ್ನು ಭಾರತಕ್ಕೆ ರವಾನೆ ಮಾಡಲಾಗಿತ್ತು. ನೇಪಾಳದ ಗಂಡಕಿ ನದಿಯಲ್ಲಿ ಮಾತ್ರ ಈ ವಿಶೇಷ ಶಿಲೆಯನ್ನು ವಿಗ್ರಹದ ಕೆತ್ತನೆಗೆ ಬಳಸಲಾಗುತ್ತಿದೆ. ನೇಪಾಳದ ಮಾಯಾಗಡಿ ಮತ್ತು ಮಾಸ್ತಾಂಗ್ ಜಿಲ್ಲೆಯ ಮೂಲಕ ಹರಿಯುವ ಕಾಳಿ ಗಂಡಕಿ ನದಿಯ ದಡದಲ್ಲಿ ಮಾತ್ರ ಕಂಡುಬರುವ ಒರಿಜಿನಲ್ ಶಾಲಿಗ್ರಾಮ ಬಂಡೆಗಳನ್ನು ಸೀತೆಯ ಜನ್ಮ ಸ್ಥಳವಾದಂತಹ ನೇಪಾಳದ ಜನಕಪುರದಿಂದ ಭಾರೀ ಗಾತ್ರದ ಟ್ರಕ್ಗಳಲ್ಲಿ ಅಯೋಧ್ಯೆಯನ್ನ ತಲುಪಿವೆ. ಈ ವಿಶಿಷ್ಟ ಶಾಲಿಗ್ರಾಮ ಶಿಲೆಯು ಶ್ರೀ ಭಗವಾನ್ ವಿಷ್ಣುವಿನ ಪ್ರತೀಕ ಎಂದು ಕೂಡ ನಂಬಲಾಗಿದೆ. ಸಾಮಾನ್ಯವಾಗಿ ಆಸ್ತಿಕರು ತಮ್ಮ ದೇವರ ಮನೆಯ ಕೋಣೆಯಲ್ಲಿ ಸಣ್ಣ ಗಾತ್ರದ ಶಾಲಿಗ್ರಾಮ ಶಿಲೆಯನ್ನು ಇಟ್ಟು ಪೂಜಿಸುತ್ತಾರೆ. ಇದೇ ಶಿಲೆಯಲ್ಲಿ ಭಗವಾನ್ ರಾಮನ ಜೊತೆಯಲ್ಲಿಯೇ ಸೀತಾಮಾತೆಯ ವಿಗ್ರಹಗಳನ್ನ ಈಗ ಕೆತ್ತಲಾಗುತ್ತಿದೆ. 2024 ಜನವರಿ 14ರಂದು ಮಕರ ಸಂಕ್ರಾಂತಿಯ ವೇಳೆ ಅಯೋಧ್ಯ ಶ್ರೀರಾಮ ಮಂದಿರದ ಗರ್ಭಗುಡಿಯಲ್ಲಿ ಶ್ರೀರಾಮ ಮತ್ತು ಸೀತಾಮಾತೆಯ ಮೂರ್ತಿಗಳು ಪ್ರತಿಷ್ಠಾಪನೆಯಾಗಲಿವೆ ಎಂದು ಅಲ್ಲಿನ ಮುಖ್ಯ ಅರ್ಚಕರು ಹೇಳಿಕೊಂಡಿದ್ದಾರೆ. ಇನ್ನು ನೇಪಾಳದಿಂದ ಬಂದಿರುವ ಈ ಪವಿತ್ರ ಶಿಲೆಗಳು ಅಯೋಧ್ಯೆಗೆ ಬಂದ ತಕ್ಷಣ ಪೂಜೆಯನ್ನ ನೆರವೇರಿಸಲಾಗಿದೆ. 2 ಶಿಲೆಗಳ ಪೈಕಿ ಒಂದು ಶಿಲೆ 18 ಟನ್ ತೂಕವಿದ್ದರೆ ಮತ್ತೊಂದು ಶಿಲೆ 12 ಟನ್ ತೂಕ ಇದೆ ಎಂದು ಮಾಹಿತಿ ನೀಡಲಾಗಿದೆ. ಸ್ನೇಹಿತರೆ, ನಿಮಗೇನಾದರೂ ಮುಂದೆ ಅವಕಾಶ ಸಿಕ್ಕರೆ ಅಯೋಧ್ಯೆಗೆ ಹೋದಾಗ ಈ ಅದ್ಭುತವಾದಂತಹ ಶಿಲೆಗಳನ್ನು ನೋಡಿ ನೀವು ಕೂಡ ಪುನೀತರಾಗಬಹುದು. ನಿಮಗೆಲ್ಲ ಆ ಶ್ರೀರಾಮನ ಆಶೀರ್ವಾದ ಸದಾ ಇರಲಿ ಎಂದು ನಾವು ಕೂಡ ಆಶಿಸುತ್ತೇವೆ. ಇಂತಹದೇ ಅಚ್ಚರಿಯ ಹಾಗೂ ಕುತೂಹಲ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಶ್ರೀರಾಮ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಆ ಶ್ರೀರಾಮ ಒಳ್ಳೆಯದು ಮಾಡಲಿ.